ತಹಶೀಲ್ದಾರ್ ಆದೇಶದಂತೆ ಪಾಣೆಮಂಗಳೂರು ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧಿಸಿರುವ ವಿಚಾರವು ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಅಧ್ಯಕ್ಷತೆಯಲ್ಲಿ ನಡೆದ ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಯಿತು. ಸ್ಥಳೀಯ ವಾರ್ಡ್ ಸದಸ್ಯ ಇದ್ರೀಸ್ ಅವರು ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆಯೇ ವಿಷಯವನ್ನು ಪ್ರಸ್ತಾಪಿಸಿ ಎಲ್ಲಾ ವಾಹನಗಳ ಸಂಚಾರವನ್ನು ತಡೆಗಟ್ಟಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದರು. ಬಳಿಕ ಸಭೆಯು ಮುಂದುವರೆದಿತ್ತು. ತಡವಾಗಿ ಆಗಮಿಸಿದ ಆಡಳಿತ ಪಕ್ಷದ ಸದಸ್ಯ ಸಿದ್ದಿಕ್ ಗುಡ್ಡೆಯಂಗಡಿ ಮತ್ತೆ ಇದೇ ವಿಷಯವನ್ನು ಪ್ರಸ್ತಾಪಿಸಿ ಪಾಣೆಮಂಗಳೂರಿನಲ್ಲಿ ದೇವಸ್ಥಾನ, ಮಸೀದಿ, ಶಾಲೆ, ಮೀನು ಮಾರುಕಟ್ಟೆ, ಬ್ಯಾಂಕ್, ವ್ಯಾಪಾರ ವಹಿವಾಟಿನ ಅಂಗಡಿಗಳಿದ್ದು ಜನರು ಇಲ್ಲಿಗೆ ಬರಬೇಕಾದರೆ ಹಾಗೂ ಇಲ್ಲಿಂದ ಹೋಗಲು ಇದೇ ಸೇತುವೆಯನ್ನು ಅವಲಂಬಿಸಬೇಕಾಗಿದೆ. ಈ ಸೇತುವೆಯಲ್ಲಿ ಎಲ್ಲಾ ವಾಹನಗಳ ಸಂಚಾರ ನಿಷೇಧಿಸುವುದು ಸರಿಯಲ್ಲ. ದ್ವಿಚಕ್ರ ವಾಹನ, ಕಾರು, ರಿಕ್ಷಾ ಹಾಗೂ ಒಮಿನಿಯಂತಹ ಶಾಲಾ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಬೇಕು. ತಕ್ಷಣ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ಗೆ ಮುಖ್ಯಾಧಿಕಾರಿಗಳು ಈ ಬಗ್ಗೆ ಮನವರಿಕೆ ಮಾಡಿ ಸೇತುವೆಯಲ್ಲಿ ವಾಹನ ನಿರ್ಬಂಧ ತೆರವುಗೊಳಿಸಬೇಕು. ಘನವಾಹನಗಳು ಸಂಚರಿಸದಂತೆ ಪೊಲೀಸ್ ನಿಯೋಜಿಸಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ನಡೆಯುತ್ತಿದ್ದು ಮೆಲ್ಕಾರ್ ಪಾಣೆಮಂಗಳೂರಿನಲ್ಲಿ ಮೊದಲೇ ವ್ಯವಸ್ಥೆ ಅಯೋಮಯವಾಗಿದೆ. ಇನ್ನು ಸೇತುವೆ ಬಂದ್ನಿಂದ ಎಲ್ಲಾ ವಾಹನಗಳು ಮೆಲ್ಕಾರ್ ಮೂಲಕವೇ ಸಂಚರಿಸಿದರೆ ಟ್ರಾಫಿಕ್ ಒತ್ತಡವೂ ಹೆಚ್ಚಾಗಲಿದ್ದು ಜನರಿಗೆ ಇನ್ನಷ್ಟು ಸಮಸ್ಯೆ ಹೆಚ್ಚಾಗಲಿದೆ. ಇದರಿಂದ ಸಂಚಾರ ನಿರ್ಬಂಧದ ಆದೇಶವನ್ನು ಪುನರ್ ಪರಿಶೀಲಿಸಿ ಪರ್ಯಾಯ ವ್ಯವಸ್ಥೆ ರೂಪಿಸುವುದು ಒಳಿತು ಎಂದು ಸಭೆಯ ಗಮನಕ್ಕೆ ತಂದರು. ವಿಪಕ್ಷ ಸದಸ್ಯ ಗೋವಿಂದ ಪ್ರಭು ಮಾತನಾಡಿ, ತಹಶೀಲ್ದಾರ್ ಆದೇಶ ಪಾಲಿಸುವ ತರಾತುರಿಯಲ್ಲಿ ಸೇತುವೆ ಬಂದ್ ಮಾಡಿರುವ ಕ್ರಮ ಸರಿಯಾದುದಲ್ಲ ಎಂದರು. ಪಿಡಬ್ಲ್ಯೂಡಿಯ ಈ ಸೇತುವೆಯನ್ನು ಬಂದ್ ಮಾಡಲು ತಹಶೀಲ್ದಾರ್ ಮುಖ್ಯಾಧಿಕಾರಿಗೆ ಆದೇಶಿಸಿರುವುದು ಯಾಕೆ ಎಂದು ಜನಾರ್ದನ ಚೆಂಟಿಮಾರ್ ಪ್ರಶ್ನಿಸಿದರು. 2009ರಲ್ಲಿಯೇ ಈ ಸೇತುವೆ ಪುರಸಭೆಗೆ ಹಸ್ತಾಂತರವಾಗಿದೆ ಎಂದು ಅಧ್ಯಕ್ಷ ವಾಸು ಪೂಜಾರಿ ಸ್ಪಷ್ಟಪಡಿಸಿದರು. ಕೌನ್ಸಿಲ್ ತೀರ್ಮಾನದಂತೆ ಈ ಎಲ್ಲಾ ವಿಚಾರವನ್ನು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ರವರಿಗೆ ಮನವರಿಕೆ ಮಾಡಿಕೊಡಲು 1 ದಿನದ ಕಾಲಾವಕಾಶ ನೀಡುವಂತೆ ಮುಖ್ಯಾಧಿಕಾರಿ ಮೊಹಮ್ಮದ್ ನಜೀರ್ ವಿನಂತಿ ಮಾಡಿಕೊಂಡರು. ಬಿಸಿ ರೋಡಿನ ಖಾಸಗಿ ಬಸ್ಸು ನಿಲ್ದಾಣದ ಬಳಿ ಶ್ರೀನಿವಾಸ್ ಆರ್ಕೇಡ್ ಮುಂಭಾಗದಲ್ಲಿದ್ದ ಬಸ್ಸು ಶೆಲ್ಟರ್ನ್ನು ತೆರವುಗೊಳಿಸಲು ಪುರಸಭೆಯ ಕೌನ್ಸಿಲ್ ಗ್ರೀನ್ ಸಿಗ್ನಲ್ ನೀಡಿದೆ. ಅಜೆಂಡಾದ ಮೇಲಿನ ವಿಚಾರವಾಗಿ ಚರ್ಚೆ ನಡೆದು ಕೌನ್ಸಿಲ್ ಈ ತೀರ್ಮಾನ ಕೈಗೊಂಡಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ವಾಸು ಪೂಜಾರಿ, ಉಪಾಧ್ಯಕ್ಷ ಮೋನಿಶ್ ಆಲಿ, ಸದಸ್ಯರಾದ ರಾಮಕೃಷ್ಣ ಆಳ್ವ, ಮೊಹಮ್ಮದ್ ಶರೀಫ್, ಗೋವಿಂದ ಪ್ರಭು, ಹರಿಪ್ರಸಾದ್, ಸಿದ್ದಿಕ್ ಗುಡ್ಡೆಯಂಗಡಿ, ಮೀನಾಕ್ಷಿ, ಜನಾರ್ದನ ಚೆಂಟಿಮಾರ್, ಲುಕ್ಮನ್, ಜಗದೀಶ್ ಕುಂದರ್ ಚರ್ಚೆಯಲ್ಲಿ ಪಾಲ್ಗೊಂಡರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.